ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್, ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸಹ ಪ್ರಾಯೋಜಕರು ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ನಮ್ಮ ಟಿವಿಯಲ್ಲಿ ಅದೆಷ್ಟೋ ರಿಯಾಲಿಟಿ ಶೋಗಳು ಬರ್ತಾ ಇದೆ. ಬಲ್ಲೆ ತೆಲಿಪಾಲೆ ಬರ್ತಾ ಇದೆ, ಹಾಗೆ ಹಿಂದೂ ನಾಟಕ, ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್, ಡ್ಯಾನ್ಸ್ ವಾರಿಯರ್ಸ್ ಅಂತ ಅದ್ಭುತ ಕಾರ್ಯಕ್ರಮಗಳನ್ನು ನೀಡಿದಂಥ ನಮ್ಮ ಟಿವಿ ಇದೀಗ ಸೂಪರ್ ಸಿಂಗರ್ ಸೀಸನ್ 3ಯ ರಿಯಾಲಿಟಿ ಶೋನ ಈ ಒಂದು ಹಂತದಲ್ಲಿ ನಾವಿದ್ದೇವೆ. ಬೇರೆ ಬೇರೆ ಊರಿಂದ, ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದಂಥ ಸ್ಪರ್ಧಿಗಳು ಈ ಒಂದು ವೇದಿಕೆಯಲ್ಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಇವತ್ತಿನ ತೀರ್ಪುಗಾರರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಪ್ರೀತಿಯ ನಮ್ಮ ನೆಚ್ಚಿನ ಗುರುಕಿರಣ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸರ್, ನಮಗೆ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಸಂಗೀತ ನಿರ್ದೇಶಕರಾದಂಥ ವಿ ಮನೋಹರ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹಾಗೂ ತನ್ನ ಕೈ ಚಳಕದೊಂದಿಗೆ ತನ್ನ ಸಂಗೀತ ಲೋಕದಲ್ಲಿ ಅದೆಷ್ಟೋ ಅದ್ಭುತ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದಂತಹ ಅದೆಷ್ಟೋ ಟಿವಿ ಶೋಗಳಲ್ಲಿ, ರಿಯಾಲಿಟಿ ಶೋಗಳಲ್ಲಿ ತನ್ನ ಹಿನ್ನೆಲೆ ಸಂಗೀತದೊಂದಿಗೆ ಮನೆ ಮಾತಾಗಿರ್ತಕ್ಕಂತಹ ನಮ್ಮ ರಾಜ್ಗೋಪಾಲ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್, ಈ ಒಂದು ಸುತ್ತಿನಲ್ಲಿ ಬೇರೆ ಬೇರೆ ಊರುಗಳಿಂದ ಗಾಯಕರು, ಗಾಯಕಿಯರು ಬಂದಿದ್ದಾರೆ. ಇದೀಗ ಪ್ರಪ್ರಥಮವಾಗಿ ವೇದಿಕೆಗೆ ಬರಮಾಡಿಕೊಳ್ಳುವಂಥ ಹೊತ್ತು. ತನ್ನ ಗಾಯನದ ಮೂಲಕ ತಮ್ಮೆಲ್ಲರನ್ನು ಮನೋರಂಜಿಸೋದಕ್ಕೆ ವೇದಿಕೆ ಮೇಲೆ ಧಾರಿಣಿ. ಪೂಜಿಸಲೆಂದೇ ಹೂಗಳ ತಂದೆ, ಪೂಜಿಸಲೆಂದೇ ಹೂಗಳ ತಂದೆ, ದರುಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ರಾಮ, ತೆರೆಯೋ ಬಾಗಿಲನು ರಾಮ, ಪೂಜಿಸಲೆಂದೇ ಹೂಗಳ ತಂದೆ. ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಸಾಗಿದೆ ಹೊನ್ನಿನ ತೇರು. ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಸಾಗಿದೆ ಹೊನ್ನಿನ ತೇರು. ಮಾಣಿಕ್ಯದಾರತಿ ಮಾಣಿಕ್ಯದಾರತಿ ಉಷೆ ತಂದಿಹಳು ತಾಮಸವೇಕಿನ್ನು ಸ್ವಾಮಿ, ತೆರೆಯೋ ಬಾಗಿಲನು ರಾಮ, ಪೂಜಿಸಲೆಂದೇ ಹೂಗಳ ತಂದೆ, ದರುಶನ ಕೋರಿ ನಾನಿಂದೆ ಪೂಜಿಸಲೆಂದೇ ಹೂಗಳ ತಂದೆ. ಧಾರಿಣಿ, ನಮಸ್ತೆ ಸರ್. ನಮಸ್ತೆ. ಧಾರಿಣಿ ಅಂದ್ರೆ ಅರ್ಥ ಏನು? ಖಡ್ಗ ಅಲ್ಲ, ಸಂಗೀತವನ್ನು ಧರಿಸಿದವಳು ಅಂದ್ರೆ ಎಂತಾದ್ರೂ ಒಂದು ಧರಿಸಿದವಳು ಅಂತ. ಏನ್ ಧರಿಸಿದವಳು ಅಂತ? ಏನ್ ಧರಿಸಿದವಳು ಅಂತ ಧಾರಿಣಿ ಅಂದ್ರೆ? ಏನೋ ಒಂದು ಧರಿಸಿದವಳು ಅಲ್ಲ. ಓಕೆ, ಈಗ ನಾವು ಅದಕ್ಕೆ ಕುತ್ಕೊಂಡು ಲೆಕ್ಕ ಆಗ್ತಾ ಇದ್ದು ಧಾರಿಣಿ ಅಂದ್ರೆ ಏನಾದ್ರು ಏನಾದ್ರು ಪ್ರಿಫಿಕ್ಸ್ ಬೇಕಿತ್ತು ಅಂತ. ಸಂಗೀತ ಧಾರಿಣಿ ಅಷ್ಟೇ. ಥ್ಯಾಂಕ್ ಯು ಸರ್. ಓಕೆ, ಚೆನ್ನಾಗಿತ್ತು ಹಾಡಿದ್ದು. ಎಷ್ಟು ವರ್ಷದ ಹಾಡ್ತಾ ಇದೆಯಾ? ಎಷ್ಟು ವಾಟ್ಸ್ ಏಜ್ ನಾವು? 15 years. ಓಕೆ, ಎಷ್ಟು ವರ್ಷದಿಂದ ಸಂಗೀತ ಅಭ್ಯಾಸ? ಕ್ಲಾಸಿಕಲ್ ಮ್ಯೂಸಿಕ್ ಒಂದು 7 years ಆಯಿತು. ಮತ್ತು ಫಸ್ಟ್ ಸ್ಟ್ಯಾಂಡರ್ಡಿಂದ ಹಾಡ್ತಾ ಇದ್ದೆ. ಓಕೆ, ಗುಡ್. ಆ್ಯಕ್ಚುಲಿ ಐ ಥಿಂಕ್ ಯು ಗಾಟ್ ಅ ಗುಡ್ ಫ್ಯೂಚರ್. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ ಹಾಡಿದ್ದು, ಸ್ಟೈಲಲ್ಲಿ ಚೆನ್ನಾಗಿದೆ. ನೀನು ಏಜಿಗೆ ತುಂಬ ಚೆನ್ನಾಗಿದೆ ಹಾಡೋದು. ಸ್ವಲ್ಪ ವಿಬ್ರೇಟಸ್ ಬರ್ತಾ ಇದೆ, ಜಾಸ್ತಿ ಬರ್ತಾ ಇದೆ. ಐ ಡೋಂಟ್ ನೋ, ಮೈಟ್ ಬಿ ಅದು ಕೆಲವೊಮ್ಮೆ ನರ್ವಸ್ ಆದಾಗ ಬರ್ತಾ ಇರುತ್ತೆ, ಇಲ್ಲಾಂದರೆ ಬ್ರೆತ್ಲೆಸ್ನೆಸ್ ಆಗುವಾಗ ಬರುತ್ತೆ. ಅದೊಂದು ಟ್ರೈ ಟು ಕರೆಕ್ಟ್ ಯುವರ್ ಸೆಲ್ಫ್. ಅದರ್ವೈಸ್ ಗುಡ್
ಗುಡ್ ಫಾರ್ ಯೋರ್ ಏಜ್. ಥ್ಯಾಂಕ್ ಯು ಸೋ ಮಚ್. ಧಾರಣಿ, ನಾನು ಅದೇ ಮನಸ್ಸಲ್ಲಿತ್ತು, ಗುರು ಸರ್ ಅದೇ ಹೇಳಿದರು. ಬಿಕಾಸ್ ವೆನ್ ಯು ಆರ್ ಸಿಂಗಿಂಗ್ ಫಿಲ್ಮ್ ಸಾಂಗ್ಸ್ ಅಷ್ಟು ಪಲುಕುಗಳು ಆ ವಿಬ್ರಾಟಸ್ ಎಲ್ಲ ಅಷ್ಟು ಅಗತ್ಯ ಇಲ್ಲ ಅಂತ ಅನಿಸ್ತದೆ. ಜಸ್ಟ್ ಏನಿದೆ ಆ ಥರ ಹಾಡು. ಯಾಕೆಂದರೆ ಬಿಕಾಸ್ ಸಿನ್ಸ್ ಸುಮಾರು ವರ್ಷದಿಂದ ಕ್ಲಾಸಿಕಲ್ ಹಾಡ್ತೇನೆ ಅಂತ ಹೇಳ್ತಿದ್ರಲ್ವ, ಅದರ ಇಂಪ್ಯಾಕ್ಟ್ ಇದ್ದರೂ ಇರ್ಬೋದು, ಆ ಥರ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಜಸ್ಟ್ ಅ ಟಿಪ್, ಇಸ್ ಜಸ್ಟ್ ಅ ಟಿಪ್. ಟೇಲ್ ವಿಬ್ರೇಟೋಸ್ ಎಲ್ಲ ಚೆನ್ನಾಗಿತ್ತು ಅದು ಹೊತ್ತಾಗ. ಬಟ್ ನೀನು ಪಲ್ಕ್ ಹಾಡುವಾಗ ಆ ಮಧ್ಯದಲ್ಲಿ ಬರುವಾಗ ಕ್ಲಾರಿಟಿ ಕಮ್ಮಿ ಆಗುತ್ತೆ. ವಿಬ್ರೇಟೋ ಬಂದ ತಕ್ಷಣವೇ ದಟ್ ಯೂಶ್ವಲಿ ಡಿಪ್ಸ್ ದ ನೋಟ್. ಸೊ ಅಲ್ಲಿ ಸ್ವಲ್ಪ ಇನ್ನು ಕ್ಲಿಯರ್ ಇದ್ದರೆ ಚೆನ್ನಾಗಿರೋದಂತೆ. ಬಟ್ ಚೆನ್ನಾಗಿದೆ, ವೆರಿ ಗುಡ್ ಫಾರ್ ಏಜ್ ಆ್ಯಂಡ್ ಯು ಗಾಟ್ ಲವ್ಲಿ ವಾಯ್ಸ್. ಥ್ಯಾಂಕ್ ಯು ಸೋ ಮಚ್. ತನ್ನ ಗೀತೆಯೊಂದಿಗೆ ವಿಜಯದ ಪತಾಕೆಯನ್ನು ಹಾರಿಸೋದಕ್ಕೆ ವಿಜಯಲಕ್ಷ್ಮಿ. ಬಾರ 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 ಸನಿಹಕ್ಕೆ ಬಾರ ಬಾರ ಸನಿಹಕ್ಕೆ ಬಾರ ನನ್ನ ಕಣ್ಣೀರ ಕಣ್ಣಾರೆ ನೀನೋಡೆಯ ನನ್ನ ವ್ಯಥೆಯಲ್ಲ ಮನಸಾರೆ ನೀ ಕೇಳೆಯ ನನ್ನ ಕಣ್ಣೀರ ಕಣ್ಣಾರೆ ನೀನೋಡೆಯ ನನ್ನ ವ್ಯಥೆಯಲ್ಲ ಮನಸಾರೆ ನೀ ಕೇಳೆಯ ಬಾರೋ ನೀ ಬೇಗ ಈ ವೇಳೆ ಮನದದು ಬುಡ ತುಮುಲ ಅಳಿಸಿ ನಲಿಸಲು ಬಾರ ಬಾರ ಬಾರ. ಸುಂದರವದನ ಸುಂದರವದನ ಅಭಿನವ ಮದನ ರಸಮಯ ಲೋಕ ನಮದೇ ಬಾ ಬಳಿ ಸೇರಲು ಹೀಗೆ ನಡುವೆಯ ಸುಖ ನೀಡಲು ನೀನು ಹೆದರುವೆಯ ಸಾಕು ನಿನ್ನ ತಳಮಳ ಒಲವ ನೆನಪು ಪುಳಕ ನೆನೆದು ಕರೆಯಲು ತೋಂ 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 ತೋಂ. ಬಾರ 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 ಯಾ ವಿಜಯಲಕ್ಷ್ಮಿ, ನಮಸ್ತೆ ಸರ್. ಚೆನ್ನಾಗಿತ್ತು ಹಾಡಿದೆ. ಅದೇನಕ್ಕೆ ಇದು ಸಾಂಗ್ ಸೆಲೆಕ್ಟ್ ಮಾಡಿದ್ದು? ಅದು ನನಗೆ ಅಂದರೆ ತುಂಬ ಇಷ್ಟ ಸಾಂಗ್ ಸರ್. ಅದಂದರೆ ಮ್ಯೂಸಿಕ್ ಎಲ್ಲ ತುಂಬ ಚಂದ, ಅಂದರೆ ಫಸ್ಟ್ ಟೈಮ್ ಹಾಡಬೇಕಂತ ಅನಿಸ್ತು, ಅದಕ್ಕೆ. ಓಕೆ, ಚೆನ್ನಾಗಿತ್ತು, ಹಾಡಿದ್ದು ಚೆನ್ನಾಗಿತ್ತು. ಎಷ್ಟು ವರ್ಷದಿಂದ ಅಭ್ಯಾಸ? ನಾನೊಂದು 8 ವರ್ಷದಿಂದ ಮಾಡಿದ್ದೆ ಹಿಂದೂಸ್ತಾನಿ. ಗುಡ್ 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 ಪ್ರಾಕ್ಟೀಸ್. ಓನ್ಲಿ ಥಿಂಗ್ ಏನಂದರೆ, ಈಗ ರಾಜಗೋಪಾಲ್ ಹೇಳಿದ್ರೆ ಫಿಲ್ಮ್ ಸಾಂಗ್ ಅಂತ ಬಂದಾಗ ಕ್ಲಾಸಿಕಲ್ ಮತ್ತು ಫಿಲ್ಮ್ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸ್ವಲ್ಪ ಒಬ್ಸರ್ವೇಷನ್ ಮಾಡಬೇಕಂದ್ರೆ, ಈಗ ಹಾಡಿದ ನಿಜ ತುಂಬ ಚೆನ್ನಾಗಿದೆ. ನಾನು ಬಟ್ ಯಾವತ್ತೂ ಯು ಹ್ಯಾವ್ ಟು ವರ್ಕ್ ಆನ್ ಲಿಟಲ್ ಇಂಪ್ರೂವ್ಮೆಂಟ್ಸ್. ಈ ರಾರ ಹಾಡು ಬಾರ ಬಾರ ಆಮೇಲೆ ಬಾರ ಸನಿಹಕ್ಕೆ ಬಾರ. ಅಲ್ಲಿ ಯೂಶ್ವಲಿ ಬಾರ ಸನಿಹಕ್ಕೆ ಬಾರ, ಅಲ್ಲಿ ಬಾರ ಸನಿಹಕ್ಕೆ ಬಾರ ಬಾರ ಸನಿಹಕ್ಕೆ ಬಾರ. ಅಲ್ಲಿ ನೋಟ್ ಟಚ್ ಮಾಡಿದ ತಕ್ಷಣ ಅಲ್ಲಿ ಸಸ್ಟೇನ್ ಇಲ್ಲ, ಬಿಟ್ಬಿಡ್ಬೇಕು. ಸೊ ಆ ಒರಿಜಿನಲ್ ಸ್ಟೈಲ್ಸ್ ಅಂತ ಇರುತ್ತೆ, ಅದನ್ನು
ಸ್ವಲ್ಪ ಅಳವಡಿಸಿದರೆ ತುಂಬ ಚೆನ್ನಾಗಿದೆ. ಅದೇ ಶ್ರುತಿ ಆಗಲಿ ತಾಳ ಆಗಲಿ ತುಂಬ ಚೆನ್ನಾಗಿತ್ತು. ಯಾವತ್ತು ಮೂಡ್ ಅಂತ ಒಂದಿರುತ್ತೆ, ಭಾವ ಸ್ವಲ್ಪ ಬೆಟರ್ ಮಾಡ್ಬೋದಿತ್ತು, ಬಟ್ ಶ್ರುತಿ ತಾಳ ಎಲ್ಲ ತುಂಬ ಚೆನ್ನಾಗಿದೆ. ಇನ್ನು ನಿಮ್ಮ ಗುರುಗಳು ಯಾರು? ರಾಘವೇಂದ್ರ ಉಪಾಧ್ಯಾಯ. ಚೆನ್ನಾಗಿ ಕಲಿಸ್ಕೊಡ್ತಾ ಇದ್ದಾರೆ. ಕಿಬಿಟ ಇನ್ನೊಂದು ಸ್ವಲ್ಪ ಎಕ್ಸ್ಪ್ರೆಷನ್ ಬಂದಿದ್ದರೆ ಇಟ್ ವುಡ್ ಹ್ಯಾವ್ ಬಿನ್ ಮೋರ್ ಬೆಟರ್. ನೀಟಾಗಿ ಹಾಡಿದ್ವಿ, ಸ್ವಲ್ಪ ಎಕ್ಸ್ಪ್ರೆಷನ್ ಬೇಕಾಗಿತ್ತು ಹಾಡಿಗೆ. ಓಕೆ, ಥ್ಯಾಂಕ್ ಯು. ಅದೇ ಭಾವ ಅನ್ನೋದು ಅದು ಹಾಡಲ್ಲ, ಅದು ಒಂದು ಅಂಗ. ಶ್ರುತಿ ಎಷ್ಟು ಇಂಪಾರ್ಟೆಂಟ್, ತಾಳ ಎಷ್ಟು ಅದು ಬೇಸಿಕ್ಕು. ನೆಕ್ಸ್ಟ್ ಬೇಕಾಗಿರೋದು ಇಮೋಷನ್ಸ್, ಅದು ವರ್ಕ್ ಆಗುತ್ತೆ. ಬಟ್ ಚೆನ್ನಾಗಿತ್ತು, ನೀನು ಹಾಡಿದ್ದು ಚೆನ್ನಾಗಿತ್ತು. ಈ ಲೆವೆಲ್ಗೆ ವೆರಿ ಗುಡ್. ಥ್ಯಾಂಕ್ಸ್. ಈ ಒಂದು ವೇದಿಕೆಗೆ ಸುನೀಲ್ ರಮೇಶ್ ಇವರನ್ನ ಬರಮಾಡಿಕೊಳ್ತಾ ಇದ್ದಾನೆ. ಸಾಸ ಪ ಪ ಪ ಪ ಪ ಪ ನಿ ನಿ ಪ ಪ ಪ ಪ ಪ ಪ ಸಾ ನಿ ಪ ಮ ಗ ಗ ಸ ಗ ಸ ಗ ಸ ಗ ಸ ಗ ಸ ಗ ಸ ನಿ ಸ ರೆ ಗ ರೆ ನಿ ಪ ಮ ಗ ಪ ಪ ನಿ 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 ಪ ಪ ರೆ 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 ಗ ರೆ ಸ ನಿ ಪ ಮ ಗ ರೆ ಸ ನಿ ಸ. ಯೋಗ ಬಂಧು ಜ್ಞಾನ ಸಿಂಧು, ಯೋಗ ಬಂಧು ಜ್ಞಾನ ಸಿಂಧು, ಪರಬ್ರಹ್ಮ ವಿಷ್ಣು ಶಿವರೂಪ, ಬೆಳಗಿಸುವೆ ಜ್ಞಾನದ ದೀಪ. ನಿಮಗಿದೋ ನಮ್ಮ ನುಡಿ ನಮನ, ನಿಮಗಿದೋ ಗೀತ ಸನ್ಮಾನ. ಯೋಗ ಬಂಧು ಜ್ಞಾನ ಸಿಂಧು, ಯೋಗ ಬಂಧು ಜ್ಞಾನ ಸಿಂಧು. ತಾಯಿಯೇ ಜಗದ ಮೊದಲ ಗುರು, ತಂದೆಯೇ ಮನದ ಶ್ರೇಷ್ಠ ಗುರುವು, ಬಂಧುವೇ ನುಡಿಯ ಕಲಿಸೋ ಗುರುವು, ಬಳಗವೇ ನುಡಿಯ ಬೆಳೆಸೋ ಗುರುವು. ಜ್ಞಾನದಾಸೋಹೆ ನೀ ಗುರುವೇ, ಸ್ನೇಹಾನುರಾಗಿಸ ಗುರುವೇ. ನಿಮಗಿದೋ ನಮ್ಮ ನುಡಿ ನಮನ, ನಿಮಗಿದೋ ಗೀತ ಸನ್ಮಾನ. ಯೋಗ ಬಂಧು ಜ್ಞಾನ ಸಿಂಧು, ಯೋಗ ಬಂಧು ಜ್ಞಾನ ಸಿಂಧು. ಸುನೀಲ್, ನಮಸ್ತೆ ಸರ್. ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡ್ತಾ ಇದ್ದೀರಾ? ಹಾಂ ಸರ್, ಮಾಡ್ತಿದ್ದೀನಿ. ಯಾರು ಸಂಗೀತ? ಸಂಗೀತ ಶಿವ ಜಮಖಂಡಿ ಅಂತ ಸರ್, ಡೈರೆಕ್ಟರ್ ಆಲ್ಸೋ ಅವರು. ಹಾಂ 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 ಹಾಂ. ಹಾಡಿದವರು ಕವಿತಾ ಕೃಷ್ಣಮೂರ್ತಿ ಅವರು. ಓ, ಇದು ಫಿಮೇಲ್ ವರ್ಷನಾ? ಹಾಂ ಸರ್. ಓ, ಚೆನ್ನಾಗಿ ಹಾಡಿದ್ರಿ. ಧನ್ಯವಾದಗಳು ಸರ್. ಓಕೆಪ್ಪ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಕಂಟೆಸ್ಟೆಂಟ್ ಈಸ್ ರಮೇಶ್ ಭಜಂತ್ರಿ. ಇದು ಮೊದಲ ಸಲದ ಮಿಲನ, ಪದವಿರದ ಮೌನ ಕವನ. ಇದು ಮೊದಲ ಸಲದ ಮಿಲನ, ಪದವಿರದ ಮೌನ ಕವನ. ಮುದ್ದು ಮನಸ್ಸೇ, ತಿದ್ದು ಮನಸ್ಸೇ, ಬುದ್ಧಿ ಇಲ್ಲದ ಮನಸ್ಸೇ, ಸದ್ದು ಮಾಡದೆ ಸುದ್ದಿ ಮಾಡಿದೆ, ಪ್ರೀತಿ ಬಂದಿದೆ ವೈ
ವಯಸ್ಸೇ ಸೂಚನೆ ನೀಡದೆ ಬರುವುದೇ ಪ್ರೇಮ ಕುಂತರು ನಿಂತರು ಕುಣಿಸುವ ಪ್ರೇಮ ಇದು ಮೊದಲ ಸಲದ ಮಿಲನ ಪದವಿರದ ಮೌನ ಕವನ ಇದು ಮೊದಲ ಸಲದ ಮಿಲನ ಪದವಿರದ ಮೌನ ಕವನ ಮುದ್ದು ಮನಸ್ಸೇ ಪೆದ್ದು ಮನಸ್ಸೇ ಬುದ್ಧಿ ಇಲ್ಲದ ಮನಸ್ಸೇ ಸದ್ದು ಮಾಡದೆ ಸುದ್ದಿ ಮಾಡಿದೆ ಪ್ರೀತಿ ಬಂದಿತೆ ವಯಸ್ಸೇ ಆತ್ಮನ ಗೆಲ್ಲೋ ಚೈತನ್ಯವನ್ನು ಕಂಡೇ ಆಧ್ಯಾತ್ಮಕ್ಕಿಂತ ಅತಿಯಾದ ಜ್ಞಾನ ಕಂಡೇ ಅಕ್ಷರವೇ ಇಲ್ಲದಿರೋ ಪುಸ್ತಕದ ರಾಸಿದು ಎಂದೆಂದಿಗೂ ನಿಲ್ಲದಿರೋ ಅಮೃತದ ರಾಸಿದು ಎದೆಗೂಡಿನ ಕಾಜಾನವೇ ಒಲವೇ ಗುಟುಕು ನಿನಗೆ ಮುದ್ದು ಮನಸ್ಸೇ ಪೆದ್ದು ಮನಸ್ಸೇ ಬುದ್ಧಿ ಇಲ್ಲದ ಮನಸ್ಸೇ ಸದ್ದು ಮಾಡದೆ ಸುದ್ದಿ ಮಾಡಿದೆ ಪ್ರೀತಿ ಬಂದಿತೆ ವಯಸ್ಸೇ. ರಮೇಶ್ ನಮಸ್ತೆ ಸರ್. ಮೆಲೋಡಿ ಪಾರ್ಟ್ ಎಲ್ಲ ಚೆನ್ನಾಗಿ ಬಂತು, ನೀಟಾಗಿ ಒಪ್ಪಿಸಿದ್ದೀರಾ, ಇಲ್ಲ ಅಂತಿಲ್ಲ. ಬಟ್ ಬ್ರೆತ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅದು ಸ್ವಲ್ಪ ಇನ್ನೂ ಕೆಲವು ಕಡೆ ಹೈ ಹೋಗಿ ಆಮೇಲೆ ಟಕ್ಕೆ ಕೆಳಗೆ ಬರಬೇಕಾದ್ರೆ ಕೆಲವು ಕಡೆ ಕಟ್ ಆಗ್ತಿತ್ತು. ಸಣ್ಣ ಸಣ್ಣ ಬ್ರೆತ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ, ಅದು ನೀವು ಇದೇನು ಸುಮ್ಮನೆ ಹಾಡು ಕಲಿಬೇಡಿ, ಅಂದರೆ ಸ್ವಲ್ಪ ಕ್ಲಾಸಿಕಲ್ ಹೋಗ್ತಾ ಇದ್ದೀರಾ? ಹೋಗ್ತಾ ಇದ್ದೀನಿ ಸರ್. ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ ಅದನ್ನೆಲ್ಲ. ಆಮೇಲೆ ಸ್ವಲ್ಪ ಸ್ವರಸ್ಥಾನ ಇನ್ನೊಂದು ಸ್ವಲ್ಪ ಟೈಟ್ ಆಗಿದ್ದರೆ ಒಳ್ಳೇದಂತ. ಓವರ್ ಆಲ್ ಚೆನ್ನಾಗೇ ಇತ್ತು, ಏನು ಮಿಸ್ಟೇಕ್ಸ್ ಇಲ್ಲ, ಇಟ್ ವಾಸ್ ಫೈನ್. ಸ್ವಲ್ಪ ಇನ್ನೂ ಸ್ವಲ್ಪ ಸ್ವರಸ್ಥಾನ ಮಾಡ್ಕೊಳ್ಳಿ, ಮತ್ತು ಸ್ವಲ್ಪ ಬ್ರೆತ್ ಮ್ಯಾನೇಜ್ಮೆಂಟ್ ವರ್ಡಿಂದ ನೆಕ್ಸ್ಟ್ ಹೋಗಬೇಕಾದ್ರೆ ಎಲ್ಲಿ ತಗೊಳ್ಬೇಕು ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದರ್ವೈಸ್ ಇಟ್ ಇಸ್ ಗುಡ್. ಥ್ಯಾಂಕ್ ಯು ಸರ್. ನಮ್ಮೆಲ್ಲರನ್ನ ಸಂಗೀತದೊಂದಿಗೆ ಮನರಂಜಿಸೋದಕ್ಕೆ प्लीज वेलकम ऑन द स्टेज श्री गौरी. मेरा झुमका उठा के लाया यार वे जो गिराता बरेली के बाजार में मैं तो ठुमका लगा के शर्मा गई बोली घूंगर बंधा देंगे मैं आ गई मुझको नचा के नच ले आजा नच ले मेरे यार तू नच ले झनक झनक झनकार हो नच ले मेरे यार तू नच ले अब तो लूटा है बाजार सबको बुला के नच ले आजा नच ले मेरे यार तू नच ले झनक झनक झनकार हो नच ले मेरे यार तू नच ले अब तो लूटा है बाजार. खुद को सुनार है सबको बुला के नच ले आजा नच ले मेरे यार तू नच ले झनक झनक झनकार हो नच ले मेरे यार तू नच ले अब तो लूटा है बाजार.
सबको बुला के नच ले, आजा नच ले मेरे यार तू नच ले, झनक झनक झनकार हो, नच ले मेरे यार तू नच ले, अब तो लूटा है बाजार. ಶ್ರೀ ಗೌರಿ, ಸರ್ ಸಂಗೀತ ಅಭ್ಯಾಸ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಇಲ್ವಾ? ಅಂದರೆ ಕೇಳಿ ಅಭ್ಯಾಸ ಮಾಡ್ತಾ ಇದ್ದೇನೆ, ಕ್ಲಾಸಿಗೆ ಹೋಗಲಿಲ್ಲ. ಹೌದಾ? ಟ್ರೈ ಮಾಡ್ತಾ ಇದ್ದೇನೆ ಕ್ಲಾಸಿಗೆ. ಮಾಡಿ ನಿಮಗೆ ಈಸಿ ಆಗುತ್ತೆ. ಯಾಕಂದರೆ ನಿಮಗೆ ಬಿಲ್ಟಿನ್ ಒಂದು ಸಂಗೀತ ಇದೆ ನಿಮ್ಮ ಮನಸ್ಸಲ್ಲಿ. ಸೊ ಸಂಗೀತ ಕಲಿತ್ರೆ ಸ್ವರಗಳೆಲ್ಲ ಪರಿಚಯ ಆಗುತ್ತೆ. ಒಳ್ಳೆ ಗುರುಗಳನ್ನ ಒಂದು ಹುಡುಕಿ ಅವರ ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡಿ. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ. ಗುಡ್ ಲಕ್. ಥ್ಯಾಂಕ್ ಯು ಸರ್. ಸೂಪರ್ ಸಿಂಗರ್ ಸೀಸನ್ 3ಯ ಮುಂದಿನ ಸ್ಪರ್ಧಿ ಹನೀಫ್ ಅನಗಲ್. तेरा ही नाम लिखा है मेरे फसाने में, दीवाना मुझे सा नहीं है कोई ज़माने में. मैं सहरा बांध के आऊंगा मेरा वादा है, मैं सहरा बांध के आऊंगा मेरा वादा है, मैं तेरी मांग सजाऊंगा मेरा वादा है, मैं सहरा बांध के आऊंगा मेरा वादा है, मैं तेरी मांग सजाऊंगा मेरा वादा है, मैं सहरा बांध के आऊंगा मेरा वादा है. मेरी वफा मेरे कसमों पे एहतेबार तो कर, मेरी वफा मेरे कसमों पे एहतेबार तो कर, मिलन की रात भी आएगी इंतजार तो कर, मिलन की रात भी आएगी इंतजार तो कर, वफा की मेहंदी रचाऊंगा मेरा वादा है, मैं तेरी मांग सजाऊंगा मेरा वादा है, मैं सहरा बांध के आऊंगा मेरा वादा है. Hanif bhai, sir, you got a unique voice. Then you know imitate ಮಾಡ್ತಾ ಇಲ್ಲ ನಿಮ್ದು ರೆಗ್ಯುಲರ್ ವಾಯ್ಸ್ ಅಲ್ವಾ ಇದು? हाँ सर. ಕನ್ನಡ आता है ना आपको? ಗೊತ್ತಾಗ್ತೈತಿ. ओके. बिकॉज ये होल जर्नीಯಲ್ಲಿ आपने सिर्फ हिंदी गाने गाए. मैं क्या सोच रहा हूँ आप कन्नड़ा गाने भी गा सकते हैं? हाँ सर. मतलब गाना पड़ेगा? हाँ सर. हाँ ठीक है. और यू गॉट अ यूनिक वॉइस. अच्छा है. लेकिन पहले जो एडलिब में क्या ज़माना में एक एडलिब में एंडिंग लाइन था ना, हाँ सर, दैट वाज लिटिल फ्लैट, थोड़ा श्रुति थोड़ा इधर उधर. अदरवाइज होल सॉन्ग यू सैंग इट वेरी नाइस. थैंक यू सर. और ऑल द बेस्ट. ऐसे गाते रहना. थैंक यू सर. बट कीप इन माइंड दैट अगले राउंड में कन्नड़ गाने भी होंगे, हाँ सर. अदर लैंग्वेज भी होंगे. हाँ सर. थैंक यू. ಥ್ಯಾಂಕ್ ಯು ಸರ್. ಹನೀಫ್ ಯಾವ ಊರಲ್ಲಿರೋದು? ಸರ್ ಹಾವೇರಿ ಡಿಸ್ಟಿಕ್ ಹಾನಗಲ್ ತಾಲೂಕು ಸರ್. ಹೌದಾ?
ಹಾಂ ಸರ್. ಒಳ್ಳೆ ಧ್ವನಿ ಇದೆ. ಅಲ್ಲಿ ಕನ್ನಡ ಮಾತಾಡಲ್ವಾ? ಇಲ್ಲ ಸರ್, ಅವರು ನಮ್ಮ ದೋಸ್ತ್ ಅದಾರ, ಅವರೇ ನನ್ನ ಜೊತೆಗೆ ಹಿಂದಿ ಮಾತಾಡ್ತಾರೆ ರೀ. ಕನ್ನಡನೂ ಬರೋಂಗಿಲ್ಲ. ಓಕೆ, ಎಲ್ಲ ಗೊತ್ತಾಗ್ತೈತಿ. ನಿಮ್ಮ ವಾಯ್ಸ್ ಚೆನ್ನಾಗಿದೆ. ಹಾಂ ಸರ್, ಇಂಪ್ರೂವ್ ಮಾಡ್ಕೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮ್ಮ ಸೂಪರ್ ಸಿಂಗರ್ ನಧೀಂ ಧೀಂ ತನ ನಧೀಂ ಧೀಂ ತನ ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ನಧೀಂ ಧೀಂ ತನ ನಧೀಂ ಧೀಂ ತನ ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ತಾಕಿಟ ತರಿಕಿಟ ಎನ್ನುತ್ತಿದೆ ಈ ಹೃದಯ ಮೃದಂಗ ಸುಂದರ ಮಾನಸ ಸರೋವರದಲ್ಲಿ ಪ್ರೇಮ ತರಂಗ ಈ ಕಣ್ಣಿನ ಗಮನ ಓದೋ ಹುಡುಗ ನಧೀಂ ಧೀಂ ತನ ನಧೀಂ ಧೀಂ ತನ ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ಮೊದಲ ಹೆಜ್ಜೆಗೇನು ಕಂಪನ ಏನಿ ರೋಮಾಂಚನ ಮಾತೊಂದ ಕೇಳು ನೀ ಆಲಿಸಿ ಹಾಡೊಂದ ಹೇಳು ನೀ ಹರಸಿ ಹಾಡಲಾದಿರೋ ಹಾಡದಿರೋ ನಧೀಂ ಧೀಂ ತನ ಪ್ರೇಮದ ಸರಿ ಗಮ ಸ್ವರ ತಾಳದ ಕೊಳದಲ್ಲಿ ಹಾಡುತ್ತಾ ತೆಲಾಡುತ್ತಾ ಜ್ವರವೇರಿಸುವಳಿಯಲ್ಲಿ ಒಂದೂರಲ್ಲಿ ರಾಜ ರಾಣಿ 100 ಮಕ್ಕಳ ಹೆತ್ತ ಕತೆಗೆ ಗುಂಡು ಮುಖದ ರಾಜಕುಮಾರ ಕೋಟೆ ದಾಟಿ ಬಂದ ಕತೆಗೆ ನಾಯಕ ನೀನೇ ಆ ಚಂದ ಮಾಮ ಕತೆಗೆ ನಾಯಕಿನ ನಧೀಂ ಧೀಂ ತನ ನಧೀಂ ಧೀಂ ತನ ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ಮೊದಲ ಹೆಜ್ಜೆಗೆ ಏನು ಕಂಪನ ಏನಿ ರೋಮಾಂಚನ. ಧನ್ಯ. ಎಲ್ಲ ಪ್ರಾರಂಭದಲ್ಲಿ ಎಲ್ಲ ಚೆನ್ನಾಗಿತ್ತು. ಆ ರೋಮಾಂಚನ ಅನ್ನೋ ಕಡೆ ಸ್ವಲ್ಪ ಫ್ಲ್ಯಾಟ್ ಆಯಿತು, ಕರೆಕ್ಟ್ ಸ್ವರ ಸೇರಲಿಲ್ಲ. ಸಂಗೀತ ಕಲಿತಾ ಇದ್ರೆ ಕಲಿಬೇಕಾ? ಕಲಿತಿದ್ದೆ, ಈಗ ಬಿಟ್ಟಿದ್ದೇನೆ ಸರ್. ಕಲಿಬೇಕಮ್ಮ. ಹಾಂ, ಒಳ್ಳೆ ಒಳ್ಳೆ ಗುರುಗಳ ಮಾರ್ಗದರ್ಶನ ಬೇಕು. ಸ್ವರ ಪರಿಚಯ ಚೆನ್ನಾಗಿ ಮಾಡ್ಕೊಳ್ಳಿ. ಒಳ್ಳೆ ಕೆಪಾಸಿಟಿ ಇದೆ ನಿಮಗೆ, ಆದರೆ ಅದು ಪ್ರಾಕ್ಟೀಸು ಮತ್ತು ಸ್ವರ ಪರಿಚಯ ಚೆನ್ನಾಗಾದಾಗ ಎಲ್ಲೂ ಅಪ್ಪ ಸ್ವರ ಬರಲ್ಲ. ಓಕೆ ಸರ್. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ ಸರ್. ಓಕೆ. ನಿಮ್ಮೆಲ್ಲರನ್ನ ಸಂಗೀತ ಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕೆ ಮುಂದಿನ ಸ್ಪರ್ಧಿ ಸಂತೋಷ್. 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾಧಾರೆ ಒಲಿದೊಲಿದು ಬಾರೆನೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾಧಾರೆ ಒಲಿದೊಲಿದು ಬಾರೆಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು 100 ಜನ್ಮಕ್ಕೂ.
ಪನ್ನೀರ ಜೀವನದಿ ಬಾ ಮಲ್ಲಿಗೆ ಮಮಕಾರ ಮಾಯೆ ಲೋಕದ ಸುಖವೆಲ್ಲ ಹೋ ಲೋಕದ ಸುಖವೆಲ್ಲ ನಿನಗಾಗಿ ಮುಡಿಪಿರಲಿ ಇರುವಂಥ ನೂರು ಕಹಿ ಇರಲಿರಲಿ ನನಗಾಗಿ ಕಾಯುವೆನು ಕೊನೆವರೆಗೂ ಕಣ್ಣಾಗಿ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆ ಒಲಿದೊಲಿದು ಬಾರಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ನೂರು ಜನ್ಮಕ್ಕೂ. ಸಂತೋಷ್, ಎಸ್ ಸರ್. ಮೈಸೂರಲ್ಲಿ ನಮ್ಮ ಟಿವಿ ಬರ್ತಾ ಇದೆಯಾ ಸರ್? ನಮ್ಮ ಟಿವಿ ಮೈಸೂರಲ್ಲಿ ಬರ್ತಾ ಇಲ್ಲ ಸರ್. ಎಲ್ಲ ಕೇಳ್ತಾ ಇರ್ತಾರೆ, ಇವನ್ ನಾನು ಬರುವಾಗಲೂ ಕೂಡ ಕೇಳ್ತಾ ಇದ್ರು. ಆದರೆ ಗೂಗಲಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದು ನಂಬರ್ ಬರುತ್ತೆ, ಈ ನಂಬರ್ಗೋಸ್ ನಮ್ಮ ಟಿವಿ ಚಾನಲ್ ಬೇಕು ಅಂದರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಬರುತ್ತೆ. ನಾನು ಫೇಸ್ಬುಕ್ ಆ್ಯಂಡ್ ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ದೆ. ಸೊ ಓಕೆ, ಈ ಕಾಂಪಿಟೇಷನ್ ಬಗ್ಗೆ ಹೆಂಗೆ ಗೊತ್ತಾಗಿದೆ ಅಂದರೆ ಸರ್ ಅಲ್ಲೆಲ್ಲ ತುಂಬ ಚೆನ್ನಾಗೇ ಹೋಗ್ತಾ ಇದೆ, ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ. ಈವನ್ ನಮ್ಮ ಟಿ ವಿ ಅಂತ ಹೇಳಿದ್ಮೇಲೆ ತುಂಬ ಜನ ನೋಡ್ತಿದ್ದಾರೆ. ಬಟ್ ಆ ಕಡೆ ಚಾನಲ್ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಾ ಇತ್ತು. ಆ್ಯಂಡ್ ಕೋಸ್ಟಲ್ ಏರಿಯಾ ಕಡೆ ಏನಿದೆ, ಕೋಸ್ಟಲ್ ಏರಿಯಾಗಿಂದ ನಮ್ಮ ಸೌತ್ ಝೋನಲ್ಲೂ ಬಂದರೂ ಕೂಡ ಇನ್ನೂ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ದೆನ್ ಕಂಟೆಸ್ಟೆಂಟ್ಗಳು ಕೂಡ ಒಳ್ಳೊಳ್ಳೆ ಸಿಂಗರ್ಸ್ ಬರ್ತಾರೆ ಅನ್ನೋದು ನನ್ನ ಹೋಪ್ ಇದೆ. ಅದೇ ನನ್ನ ಖುಷಿ ಇದೆ. ಒಂದು ಬೆಂಗಳೂರಿಂದ ಹಾವೇರಿ, ಓಕೆ ಆ ಸೈಡ್ ಬರುತ್ತೆ ಕಾಣುತ್ತೆ ಉತ್ತರ ಕನ್ನಡ. ಬಟ್ ಬೆಂಗಳೂರು ಮೈಸೂರಿಂದ ಪಾರ್ಟಿಸಿಪೆಂಟ್ಸ್ ಬಂದಿದ್ದಾರೆ ಅನ್ನೋ ಒಂಥರ ಖುಷಿ ಆಗುತ್ತೆ. ಇದು ಇಟ್ಸ್ ಅ ಲವ್ಲಿ ಸಾಂಗ್. ನಮ್ಮ ಅಫ್ಕೋರ್ಸ್ ನನ್ನ ಮನಮೂರ್ತಿ ಅವ್ರದ ಕಂಪೋಸಿಷನ್ನು, ರಾಜೇಶ್ ಕೃಷ್ಣನ್ ಹಾಡಿದ್ದು. ಇದರಲ್ಲಿ ಒಂದು ಅವರು ಸಪ್ರೇಟಾಗಿ ಆ್ಯಕ್ಚುಲಿ ಅದಕ್ಕೆ ಹೇಳೋದು, ಯಾವತ್ತೂ ತುಂಬ ಕೇಳಬೇಕು ಹಾಡನ್ನು ಅಂತ ಹೇಳೋದು. ಏನಕ್ಕೆ ಅಂದರೆ ಆ 100 ಜನ್ಮಕ್ಕೂ ಪ್ರತಿ ಸಲ ಹಾಡಬೇಕಾದ್ರೆ 100 ಬೇರೆ ಬೇರೆ ಥರ ಹಾಡಿದ ರಾಜೇಶ್. ಒಬ್ಸರ್ವ್ ಮಾಡಿದರೆ ಇಲ್ಲ, 100 ಜನ್ಮಕ್ಕೂ ಇದೆಯಲ್ಲ, 100 ಇದನ್ನು 100 ಪ್ರತಿ ಸಲ 100 ಜನ್ಮಕ್ಕೆ ಹಾಡುವಾಗ ಅದರಲ್ಲಿ ಬೇಕಂತಲೇ ಬೇರೆ 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 ಪ್ಯಾಟರ್ನಲ್ಲಿ ಹಾಡಿದ್ದಾರೆ ಆ ಸಾಂಗಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಸ್ವಲ್ಪ ಪಿಚ್ಚಿಂಗ್, ಶ್ರುತಿ ಸ್ವಲ್ಪ ವಾಯ್ಸ್ ಚೆನ್ನಾಗಿದೆ, ಸ್ಟೈಲ್ ಚೆನ್ನಾಗಿದೆ. ಆಮೇಲೆ ಏನಾಗುತ್ತೆ ಅಂದರೆ ಹಾಡುವಾಗ ನೆಕ್ಸ್ಟ್ ಲೈನ್ ಬರಬೇಕಾದ್ರೆ ಲಾಸ್ಟ್ ವರ್ಡ್ ಇದೆ, ಲಾಸ್ಟ್ ಅನ್ನು ಬಿಟ್ಬಿಟ್ಟು ನೆಕ್ಸ್ಟ್ ಲೈನಿಗೆ ಬ್ರೆತ್ ತಗೊಳಕ್ಕೆ ಹಾರೋದು ಸ್ವಲ್ಪ, ಅದಕ್ಕೆ ಬ್ರೆತ್ ಮ್ಯಾನೇಜ್ಮೆಂಟ್ ಯೂಶ್ವಲಿ ಬ್ರೆತ್ ಸ್ವಲ್ಪ ಕಂಟ್ರೋಲ್ ಬೇಕು ಅಂತ ಅನಿಸುತ್ತೆ. ಅದರ್ವೈಸ್ ಗುಡ್, ಯು ಗಾಟ್ ಅ ಲವ್ಲಿ ವಾಯ್ಸ್ ಆ್ಯಂಡ್ ಗುಡ್ ಸ್ಟೈಲ್ ಟು ಸಿಂಗಿಂಗಲ್ಲಿ. ಥ್ಯಾಂಕ್ ಯು ಸರ್. ವರ್ಕ್ ಆನ್ ದಟ್. ಓಕೆ ಓಕೆ ಸರ್, ಥ್ಯಾಂಕ್ ಯು. ತನ್ನ ಮಧುರವಾದ ಗೀತೆಯೊಂದಿಗೆ ನಮ್ಮನ್ನು ಮನೋರಂಜಿಸುವುದಕ್ಕೆ ಮಧುಶ್ರೀ. ಪತಂಗವಾಗಿ ಮಹರಬಲ್ಲೆ ತರಂಗವಾಗಿ ನಾಟಿನಬಲ್ಲೆ ಖುಷಿಯಲ್ಲಿ ನಶೇರಿದೆ ಹಾಡಲೇ ಕುಣಿಯಲೇ. ಪತಂಗವಾಗಿ ಮಹರಬಲ್ಲೆ ತರಂಗವಾಗಿ ನಾಟಿನಬಲ್ಲೆ ಖುಷಿಯಲ್ಲಿ ನಶೇರಿದೆ ಹಾಡಲೇ ಕುಣಿಯಲೇ. ಹಾಡೆದಲಲ್ಲಿ ಆಹ ತಾರೆ ಕಂಡಿವೆ ಕಣ್ಣ ಮಿಟುಕಿಸಿ ನನ್ನ ಬಾರೆ ಅಂದಿವೆ. ಹಾ ಬಣ್ಣ ಬಣ್ಣದ ಮೀನು ಓಡಿ ಬಂದಿವೆ ನೀರಿನಲ್ಲಿ ಆ ನನ್ನ ಬಿಂಬ ನೋಡಿವೆ. ಹಕ್ಕಿ ಎತ್ತಿ ರೆಕ್ಕೆ ಮೂಡಿದೆ ಹುಚ್ಚು ಹಿಡಿಸಿದೆ ಆವೇಗ ಭೂಮಿ ಬಣ್ಣದ ಬುಗುರಿಯಾಗಿದೆ ನನ್ನ ಕೈಯಲ್ಲಿ ನೋಡೀಗ. ಎಲ್ಲ ತೆರೆಗಳು ಮೆಲ್ಲ ಸರಿದಿವೆ ಖುಷಿಯ ತೆರೆಗಳು ನೂರಾಗಿ. ಈಗ ನನ್ನನ್ನು ಯಾರು ತಡೆವರು ನಾನು ಕೂಗಲು ಜೋರಾಗಿ ಗುನುಗಲ್ಲೇ ಓಲಾಡುತ್ತ ಹಾಡಲೇ ಉರುಳಲೇ. ಪತಂಗವಾಗಿ ಮಹರಬಲ್ಲೆ ತರಂಗವಾಗಿ ನಟಿನಬಲ್ಲೆ. ಮಧುಶ್ರೀ ಅವರೇ ನಮಸ್ತೆ ಸರ್. ನಮಸ್ತೆ. ಇದು ಯಾರು ಹಾಡಿದ್ದು ಗೊತ್ತಾಯ್ತಾ?
ಸಂಗೀತ ಅಲ್ಲ, ಸುಪ್ರಿಯಾ ಆಚಾರ್ಯ. ಸುಪ್ರಿಯಾ ಆಚಾರ್ಯ, ಸುಪ್ರಿಯಾ ರಾಘವ. ಯಾಕಂದರೆ ಈ ಹಾಡಲ್ಲಿ ತುಂಬ ತುಂಟತನ ಇದೆ. ಪತಂಗವಾಗಿನ ಹಾಡಲೆ ಒಂಥರ ಆ ಥರ ಇರೋ ಹಾಡಲ್ಲ, ತುಂಟತನ ಅದೆಲ್ಲ ಸ್ವಲ್ಪ ಮಿಸ್ಸಿಂಗ್. ನೀವು ನೀಟಾಗಿ ಒಪ್ಸಿದ್ದೀರ ಅಂದರೆ ಕರೆಕ್ಟಾಗಿ ಪತಂಗವಾಗಿ ನಾ ಹಾಡು ಅಲ್ಲಿ ಆ ಗ್ಲೈಡೆಲ್ಲ ತುಂಬ ಇದೆ, ಚಿಕ್ಕ ಚಿಕ್ಕ ಸಂಗತಿಗಳೆಲ್ಲ ಅದೆಲ್ಲ ಮಿಸ್ ಆಗ್ತಾಯಿತ್ತು. ಸ್ಟ್ರೈಟಾಗಿ ಹಾಡಿ ಪತಂಗವಾಗಿ ನಾ ಹಾಡಬಲ್ಲೆ ನಾ ಆ ಸಣ್ಣ ಸಣ್ಣ ಟರಾರಿರಾರ ಅಲ್ಲಿಂದ ಆ ಗ್ಲೈಡ್ಗಳು, ಆಮೇಲೆ ಹಾಡಲೇ ಕುಣಿಯಲೆ ಅಲ್ಲೆಲ್ಲ ಸಣ್ಣ ಸಣ್ಣ ಸೂಕ್ಷ್ಮತೆಗಳು ಅದೆಲ್ಲ ಮಿಸ್ ಆಗ್ತಾಯಿತ್ತು. ಆಮೇಲೆ ಆ ಲೈನೆಲ್ಲ ಪಿಚ್ಚಿಂಗು ಸೇರ್ತಾ ಇರಲಿಲ್ಲ. ಅದು ತುಂಬ ಡಿಟೇಲ್ ಆಗಿ ನೋಡಿದಾಗ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಅದೆಲ್ಲ ಸ್ವಲ್ಪ ವರ್ಕೌಟ್ ಮಾಡಿ ಆಯಿತಾ? ಓಕೆ ಸರ್. ಓವರ್ ಆಲ್ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಪ್ರಾಯೋಜಕರು Sun Premium Refined Sunflower Oil, Family Star. ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸಹ ಪ್ರಾಯೋಜಕರು